ಜೀವನದಲ್ಲಿ ನಡೆದ ಕಹಿ ಘಟನೆಯ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಸಂದರ್ಭದಲ್ಲಿ ಸಂಘಟನೆಯೆಂದು ಡಿ ಬಾಸ್ ಅನ್ನು ಬ್ಯಾನ್ ಮಾಡಿ ಎಂದು ಚಿತ್ರಮಂಡಳಿಯ ಮೆಟ್ಟಿಲೇರಿದ್ರು. ಒಂದಿಷ್ಟು ಮಂದಿ ಈ ಪ್ರಸಂಗವನ್ನು ಕಂಡು ಅಬ್ಬಾ ಎಷ್ಟು ಒಳ್ಳೆಯ ಸಂಘಟನೆ ಮಾರ್ರೆ, ಜನರ ಬಗ್ಗೆ ಒಳ್ಳೆಯ ಕಾಳಜಿ ಇದೆ ಅಂತ ಅನ್ಕೊಂಡಿದ್ರು. ಆದ್ರೆ ಇದೀಗ ಅವರು ಎಲ್ಲೋದ್ರು, ಯಾಕೆ ಮೌನಿಯಾದ್ರು ಅನ್ನೋ ಪ್ರಶ್ನೆಯೊಂದು ಎದ್ದಿದೆ. ಹೌದು, ತನ್ನ ಸಂಘಟನೆಯ ಪ್ರಚಾರಕ್ಕಾಗಿಯೇ ಡಿ ಬಾಸ್ ಅನ್ನು ಬ್ಯಾನ್ ಮಾಡುವಂತೆ ಫಿಲಂ ಚೇಂಬರ್ನ ಮೆಟ್ಟಿಲೇರಿದ್ರ ಅನ್ನೋ ಅನುಮಾನ ಮೂಡ್ತಿದೆ. ಏಕೆಂದ್ರೆ ಡಿ ಬಾಸ್ ತಪ್ಪು ಮಾಡಿದ್ರು, ಹಾಗೆ ಹೀಗೆ ಅಂತ ಬಾಯ್ ಬಡ್ಕೊಂಡವರು ಇವಾಗ ಎಲ್ಲೋದ್ರು. ದರ್ಶನ್ ಅನ್ನು ಟಾಪ್ ನಟನ ಘಟನೆಯೊಂದನ್ನು ಉಪಯೋಗಿಸಿಕೊಂಡ್ರೆ ಸುದ್ದಿಯಾಗ್ಬೋದು ಅಂತ ದೂರು ನೀಡಿದ್ರ ಗೊತ್ತಿಲ್ಲ. ಏಕೆಂದ್ರೆ ಚಿತ್ರರಂಗದಲ್ಲಿ ದರ್ಶನ್ ಒಬ್ರೆ ತಪ್ಪು ಮಾಡಿದ್ದ, ಬೇರೆ ಯಾವ ಘಟನೆ ನಡೆದೇ ಇಲ್ವಾ? ಅವಾಗ ಮನವಿ ಬಿಡಿ, ಒಂದೇ ಒಂದು ರಿಯಾಕ್ಷನ್ ಕೊಡೋದವರು ದರ್ಶನ್ ಅವರ ಘಟನೆಯ ಬಗ್ಗೆ ಏಕೆ ಮೂಗು ತೂರಿಸಿದ್ರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಮತ್ತದೇ ಪಬ್ಲಿಸಿಟಿ. ಇತ್ತೀಚೆಗಂತೂ ರಶ್ಮಿಕಾ ಕನ್ನಡದ ಬಗ್ಗೆ ತಾತ್ಸಾರದ ಮಾತುಗಳನ್ನು ಆಡ್ತಾನೇ ಇದ್ದಾಳೆ. ತಾನು ಕನ್ನಡತಿ ಎನ್ನುವುದನ್ನು ಮರೆತು ಬಿಟ್ಟು ಹೋದಲ್ಲಿ ಬಂದಲ್ಲೆಲ್ಲ ತೆಲುಗಿನವಳಂತೆ ಪೋಸ್ ಕೊಡ್ತಿದ್ದಾಳೆ. ಹೀಗಿದ್ರೂ ಆಕೆಯ ಬಗ್ಗೆ ಯಾವತ್ತಾದ್ರೂ ಧ್ವನಿ ಎತ್ತಿದ್ರ? ಆಕೆಯ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡುವಂತೆ ಒತ್ತಾಯಿಸಿದ್ರ? ಭಾಷೆ ಬಗ್ಗೆ ಕಾಳಜಿ ಇರ್ತಿದ್ರೆ ಚೇಂಬರ್ಗೆ ಮನವಿ ಕೊಡ್ಬೋದಿತ್ತಲ್ವಾ? ಮಾಡಿಲ್ಲ ಅಂದ್ರೆ ಅಲ್ಲೇ ತಿಳಿಯುತ್ತೆ ಡಿ ಬಾಸ್ನ ಹವಾ ಎಂತದ್ದು ಎಂದು. ಆನೆಗೆ ಇರುವ ಬೆಲೆ ಗೂಬೆಗಿಲ್ಲ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.